ಅದೇ ಪೋಷಿಸಿದ್ದರ ಪರಿಣಾಮವಾಗಿ ಅವರ ಕೇಸುಗಳನ್ನು ವಾಪಸ್ ತೆಗೆದಿದ್ದರ ಪರಿಣಾಮವಾಗಿ ಮತ್ತು ಅಂಥ ಹಿಂಸೆಯನ್ನು ಪ್ರಚೋದಿಸುವಂಥ ವ್ಯಕ್ತಿಗಳ ಜೊತೆಗೆ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ನ ನಾಯಕರು ಸ್ನೇಹವನ್ನು ಸಂಪಾದಿಸಿದರ ಕಾರಣಕ್ಕೆ ರಾಜ್ಯದಲ್ಲಿ ಅಶಾಂತಿಯ ವಾತಾವರಣ ಬೇರೆ ಬೇರೆ ಸಂದರ್ಭಗಳಲ್ಲಿ ವ್ಯಕ್ತ ಆಗ್ತಾ ಇತ್ತು. ಇದೊಂದು ಆಂತರಿಕ ಭದ್ರತೆಗೂ ಕೂಡ ಬಹಳ ದೊಡ್ಡ ಸವಾಲಾಗಿ ನಮಗೆ ಪರಿಗಣಿಸಿತ್ತು. ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಕೃತ್ಯಗಳು ನಿರಂತರವಾಗಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ NIA ಮುಖಾಂತರ ಇದನ್ನು ತೀವ್ರ ರೂಪದ ತನಿಖೆಯನ್ನು ಮಾಡಬೇಕು. ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಸಂಪರ್ಕಗಳೇನಿದೆ ಇದೆಲ್ಲದನ್ನು ಕೂಡ ಪತ್ತೆ ಹಚ್ಚಿ ಭಾರತದ ಭದ್ರತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ನಮ್ಮದು ಸ್ಪಷ್ಟ ನಿಲುವಿತ್ತು. ಈ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದ ಹೆಜ್ಜೆಯನ್ನು ಎರಡೂ ಸರ್ಕಾರಗಳು ಕೂಡ ಇಟ್ಟಿದೆ. PFIಯನ್ನು ಬಗ್ಗುಬಡಿಲಿಕ್ಕೆ ಎಲ್ಲ ರೀತಿಯಾದಂಥ ಕ್ರಮಗಳನ್ನು ನಾವು ಕೈಗೊಳ್ತೇವೆ. ಭಾರತವನ್ನು ದುರ್ಬಲಗೊಳಿಸುವಂಥ ಪ್ರಯತ್ನವನ್ನು ಯಾರೂ ಕೂಡ ಮಾಡಬಾರ್ದು. ಮತ್ತು ಆ PFIನವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಂಧನ ಆದಾಗ ಇವತ್ತು ನಾನು ಪತ್ರಿಕೆಗಳು ನೋಡಿದ್ದೇನೆ, ಈ ಹಿಂದೆನೂ ಕೂಡ ನೋಡಿದ್ದೇನೆ, ಆ ಎಲ್ಲ ಬಂಧಿತ ವ್ಯಕ್ತಿಗಳು ಅಥವಾ ಆಪಾದಿತರು ಭಾರತವನ್ನು ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನುವಂಥ ಕನಸುಗಳನ್ನು ಹೊಂದಿದ್ರು ಅನ್ನುವಂಥದ್ದು ಪತ್ರಿಕೆಗಳು ಹೇಳ್ತಾ ಇದ್ದಾರೆ. ಯಾವ ಜಗತ್ತಿನ ರಾಷ್ಟ್ರಗಳು ಕೂಡ ಭಾರತವನ್ನು ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾರತ ಹಿಂದೂ ರಾಷ್ಟ್ರ, ಹಿಂದೂ ಸಂಸ್ಕೃತಿಯನ್ನು ಹೊಂದಿರುವಂಥದ್ದು. ಈ ಸಂಸ್ಕೃತಿಯ ಆಧಾರದಲ್ಲೇ ಈ ಹಿಂದೂ ರಾಷ್ಟ್ರವನ್ನು ಇನ್ನಷ್ಟು ಸಬಲಗೊಳಿಸುವಂಥ ಕಾರ್ಯವನ್ನು ನಾವು ಮಾಡ್ತೇವೆ, ಸರ್ಕಾರವೂ ಮಾಡುತ್ತೆ, ಜನರು ಕೂಡ ಅದಕ್ಕೆ ಬೆಂಬಲವನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ.